ಪುತ್ತೂರು ನಗರಸಭೆಯ ಎಸ್ಎಫ್ಸಿ ಫಂಡ್ನಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ 60 ಮೀಟರ್ ಮಂಜಲ್ಪಡ್ಪು ಉರ್ಲಾಂಡಿ ಸಂಪರ್ಕ ರಸ್ತೆಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ತೆಂಗಿನಕಾಯಿ ಒಡೆಯುವ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು ಮಂಜಲ್ಪಡ್ಪು ಉರ್ಲಾಂಡಿ ಸಂಪರ್ಕ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಲು ನಗರಸಭೆಯಿಂದ ಯೋಜನೆ ಹಾಕಿಕೊಂಡಿರುವುದು ಉತ್ತಮ ವಿಚಾರ. ಈ ಭಾಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರು ಹೆಚ್ಚಾಗಿದ್ದು ಅವರ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಗುಣಮಟ್ಟದ ಕಾಮಗಾರಿಯನ್ನ ಕಾಲಮಿತಿಯೊಳಗೆ ನಿರ್ಮಾಣ ಮಾಡುವ ವ್ಯವಸ್ಥೆ ಗುತ್ತಿಗೆದಾರರು ಮಾಡಬೇಕು. ರಸ್ತೆ ಆದಷ್ಟು ಬೇಗ ನಿರ್ಮಾಣಗೊಂಡ್ರೆ ಈ ಭಾಗದ ಜನರ ಸಂಕಷ್ಟ ಬೇಗ ನಿವಾರಣೆಯಾಗಲು ಸಾಧ್ಯವಿದೆ ಎಂದರು. ಈ ಭಾಗದ ಜನರಿಗೆ ಸವಋತು ರಸ್ತೆಯನ್ನು ಒದಗಿಸುವಂತಹ ಕೆಲಸವನ್ನು ಇವತ್ತು ನಗರಸಭೆಯ ವತಿಯಿಂದ ಮಾಡ್ತಾ ಇದ್ದೇವೆ. ಮತ್ತು ಪುತ್ತೂರು ನಗರಸಭೆ ಒಂದು ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮತ್ತು ಕಾಲಮಿತಿಯ ಕಾಮಗಾರಿಯನ್ನು ಮಾಡುವ ಮುಖಾಂತರ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಬೇಕು. ಅದೇ ರೀತಿ ಬರುವಂತಹ ಅನುದಾನಗಳು 100ಕ್ಕೆ 100 ಆಯಾ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಸದ್ವಿನಿಯೋಗ ಆಗುವ ಮುಖಾಂತರ ಜನೋಪಯೋಗ ಕಾರ್ಯಕ್ರಮಗಳು ಆಗಬೇಕೆಂಬ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಗರಸಭೆಯ ಸದಸ್ಯರನ್ನು ನಾನು ಹೇಳಲೇಬೇಕು. ಒಟ್ಟು ಲವಲವಿಕೆಯಿಂದ ಚಟುವಟಿಕೆಯಿಂದ ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ಆ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಮುಖಾಂತರ ಒಂದಷ್ಟು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮುಖಾಂತರ ಜನಸ್ನೇಹಿ ನಗರಸಭೆ ಸದಸ್ಯರಾಗಿ ಮೂಡಿ ಬರ್ತಾ ಇದ್ದಾರೆ, ಬರಬೇಕೆನ್ನುವಂಥದ್ದು ಅಪೇಕ್ಷೆಯೊಂದಿಗೆ ಈ ಸಂದರ್ಭ ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಜಿ ಬಂದರ್ ಜೈನ್, ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಹಾರಾಡಿ, ಪೌರಾಯುಕ್ತೆ ರೂಪಾ ಶೆಟ್ಟಿ, ನಗರಸಭಾ ಸದಸ್ಯರಾದ ಯಶೋಧ ಹರೀಶ್, ಗೌರಿ ಬನ್ನೂರು, ನವೀನ್ ಕುಮಾರ್, ಪಿಜಿ ಜಗನ್ನಿವಾಸ್ ರಾವ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.